ಉಡುಪಿಯ ಹೃದಯ ಭಾಗದಲ್ಲಿರುವ ಭುಜಂಗ ಪಾರ್ಕ್ನಲ್ಲಿ ಮತ್ತೆ ವಿದ್ಯುತ್ ದೀಪಗಳು ಬೆಳಕಿವೆ. ಕಳೆದ ಹಲವು ವಾರಗಳಿಂದ ಲೈಟ್ ವ್ಯವಸ್ಥೆ ಇಲ್ಲದೆ ಅನೈತಿಕ ಚಟುವಟಿಕೆಯ ತಾಣವಾಗಿದ್ದ ಭುಜಂಗ ಪಾರ್ಕ್ ಬಗ್ಗೆ ವಿ4 ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿತ್ತು. ಅನೇಕ ಅವ್ಯವಸ್ಥೆಯನ್ನ ಬಯಲಿಗೆ ಎಳೆದಿತ್ತು. ಇದೀಗ ಎಚ್ಚೆತ್ತ ಅಧಿಕಾರಿಗಳು ವಿದ್ಯುತ್ ದೀಪವನ್ನ ಅಳವಡಿಸಿದ್ದಾರೆ. ಇದು ವಿ4 ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯೂ ಹೌದು. ಅಲ್ಲಲ್ಲಿ ಜಗಮಗಿಸುವ ವಿದ್ಯುತ್ ದೀಪಗಳು. ಕತ್ತಲೆ ಕೋಣೆಯಂತಿದ್ದ ಭುಜಂಗ ಪಾರ್ಕಿಗೆ ಕೊನೆಗೂ ಬೆಳಕು ಹರಿದಿದೆ. ವಿಹಾರಾರ್ಥಿಗಳಲ್ಲಿ ಸಂತಸ ಮೂಡಿಸಿದ. ಉಡುಪಿಯ ಹೃದಯ ಭಾಗದಲ್ಲಿರುವ ಭುಜಂಗ ಪಾರ್ಕ್ನಲ್ಲಿ ಒಂದು ವಾರದಿಂದ ವಿದ್ಯುತ್ ದೀಪದ ಅವ್ಯವಸ್ಥೆಗೆ ಕಾರಣವಾಗಿತ್ತು. ವಿದ್ಯುತ್ ದೀಪದ ವ್ಯವಸ್ಥೆ ಇಲ್ಲದೆ ವಿಹಾರಾರ್ಥಿಗಳು ಕತ್ತಲಾಗುವ ಮುಂಚೆ ಮನೆ ಸೇರಬೇಕಾಗಿತ್ತು. ಸಾಮಾನ್ಯವಾಗಿ ಇರುವ ವಾಕಿಂಗ್ ಟ್ರ್ಯಾಕ್ ಹಾಗೂ ವಿಹಾರಕ್ಕಿರುವ ಬೆಂಚುಗಳಲ್ಲಿ ಹಿರಿಯ ನಾಗರಿಕರು ವಿಹಾರಕ್ಕೆ ಬರುವವರು ಸುಮಾರು 10 ಗಂಟೆಯ ತನಕ ಭುಜಂಗ ಪಾರ್ಕ್ನ ಉಪಯೋಗ ಪಡೆದುಕೊಳ್ಳುತ್ತಿದ್ರು. ವಾಕಿಂಗ್ ಟ್ರ್ಯಾಕ್ನಲ್ಲಿ ಅನೇಕರು ವ್ಯಾಯಾಮ ಮಾಡುತ್ತಿದ್ರು. ಆದರೆ ಇತ್ತೀಚೆಗೆ ಮಾತ್ರ ಭುಜಂಗ ಪಾರ್ಕ್ ಅನೈತಿಕ ಚಟುವಟಿಕೆಯ ತಾಣವಾಗಿ ಒಳಗಿರುವ ಬಯಲು ರಂಗಮಂದಿರವನ್ನ ಅನ್ಯ ಕೆಲಸಕ್ಕೆ ಉಪಯೋಗಿಸಲಾಗುತ್ತಿತ್ತು. ಮಾತ್ರವಲ್ಲದೆ ಒಳಗಿರುವ ಕೋಣೆಯಲ್ಲಿ ಮದ್ಯಪಾನಿಗಳ ತಾಣವಾಗಿತ್ತು. ಕಬ್ಬಿಣದ ವಸ್ತುಗಳನ್ನು ಕಳ್ಳತನ ಮಾಡಲಾಗಿತ್ತು. ಈ ಎಲ್ಲ ಅವ್ಯವಸ್ಥೆಯ ಬಗ್ಗೆ ವಿ4 ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದ್ದು ಅದರ ಬಗ್ಗೆ ಬೆಳಕು ಚೆಲ್ಲಿತ್ತು. ಉಡುಪಿಯ ಹೃದಯ ಭಾಗದಲ್ಲಿರುವ ಭುಜಂಗ ಪಾರ್ಕಲ್ಲಿ ಕೆಲವು ದಿನಗಳ ಹಿಂದೆ ಅವ್ಯವಸ್ಥೆ ಇಲ್ಲಿ ತಾಂಡವಾಡುತ್ತಿತ್ತು. ಬೆಳಕಿನ ವ್ಯವಸ್ಥೆ ಇಲ್ಲದೆ ಈ ನಿಸರ್ಗ ಪ್ರಿಯರು ವಾಯುವಾರಿಗಳಿಗೆ ತಿರುಗಾಡಲು ಭಾರಿ ತೊಂದರೆ ಆಗಿತ್ತು. 6-7 ಗಂಟೆ ನಂತರ ಅವರು ಮನೆ ಸೇರಬೇಕಿತ್ತು. ಯಾವ ಒಂದು ವ್ಯಾಯಾಮವಾಗಲಿ ಯಾವ ಪ್ರಕ್ರಿಯೆಗಳಾಗಲಿ ಇಲ್ಲಿ ನಡೀತಿಲ್ಲವಾಗಿತ್ತು. ಮೊನ್ನೆ ನಮ್ಮ ವಿ4 ಸುದ್ದಿವಾಹಿನಿಯವರು ರಾತ್ರಿ 10 ಗಂಟೆ ಸುಮಾರಿಗೆ 10 ಗಂಟೆಯಿಂದ 11 ಗಂಟೆವರೆಗೆ ಸುಮಾರು ಇಲ್ಲಿ ಬಂದು ಇಲ್ಲಿ ಅವ್ಯವಸ್ಥೆಯ ವಿರುದ್ಧ ಬೆಳಕು ಚೆಲ್ಲಿದ್ರು. ಅಧಿಕಾರಿಗಳ ಗಮನ ಸೆಳೆಯುವಂತೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ತಕ್ಷಣ ಸ್ಪಂದಿಸಿದ ನಗರಾಡಳಿತ ಅಧಿಕಾರಿಗಳು ಈಗ ತುರ್ತಾಗಿ ಅಲ್ಲಲ್ಲಿ ಬೆಳಕಿನ ವ್ಯವಸ್ಥೆಗಳು ಮಾಡಿದ್ದಾರೆ. ಆದರೆ ಕೆಲವು ಕಡೆ ಸಂಪೂರ್ಣ ಆಗಲಿಲ್ಲ. ಮತ್ತಷ್ಟು ದುರಸ್ತಿ ಕಾರ್ಯ ಮಾಡಬೇಕಾಗಿದೆ. ಮತ್ತು ನಗರಾಡಳಿತ ಇದೇ ಥರ ಇಲ್ಲಿ ಹೋದ ಬಲ್ಪ್ಗಳನ್ನು ಸಂಪೂರ್ಣ ಬೆಳಕಿನ ವ್ಯವಸ್ಥೆ ಮಾಡಿದರೆ ಜನರಿಗೆ ಮತ್ತಷ್ಟು ಅನುಕೂಲ ಆಗ್ಬೋದು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಮತ್ತೆ ನಮ್ಮ ಸುದ್ದಿ ಮಾಧ್ಯಮಕ್ಕೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ವಿ4 ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿ ಪ್ರಸಾರ ಮಾಡಿದ್ದು ಅಧಿಕಾರಿಗಳನ್ನ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ನ್ಯೂಸ್ ಪ್ರಸಾರವಾದ 3 ದಿನದಲ್ಲಿ ಅಧಿಕಾರಿಗಳು ವಿದ್ಯುತ್ ದೀಪದ ವ್ಯವಸ್ಥೆ ಮಾಡಿದ್ದಾರೆ. ಇದು ವಿ4 ನ್ಯೂಸ್ನ ಇಂಪ್ಯಾಕ್ಟ್ ಕೂಡ ಆಗಿದೆ. ಆದರೆ ಇನ್ನು ಪಾರ್ಕ್ನಲ್ಲಿ ಅವ್ಯವಸ್ಥೆಗಳಿದ್ದು ಅಧಿಕಾರಿಗಳು ಪೊಲೀಸರು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಮುಖ್ಯವಾಗಿ ಪಾರ್ಕಿಗೆ ಆಗಮಿಸುವ ಯುವಕರು ಮದ್ಯಪಾನ ಮಾಡುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಪಾರ್ಕಿಗೆ ಕಾವಲುಗಾರನನ್ನ ನೇಮಿಸಬೇಕಾಗಿದ್ದು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅಲ್ಲಲ್ಲಿ ವಿದ್ಯುತ್ ದೀಪಗಳು ಕೆಟ್ಟು ಹೋಗಿದ್ದು ಅದನ್ನ ಬದಲಾಯಿಸಬೇಕಾಗಿದೆ. ಇದರ ಬಗ್ಗೆನೂ ಅಧಿಕಾರಿಗಳು ಆದಷ್ಟು ಬೇಗ ಗಮನ ಹರಿಸಬೇಕೆಂದು ನಾಗರಿಕ ಸಮಿತಿ ಆಗ್ರಹಿಸಿದೆ. ಈಚೆಗೆ ವಿ4ನ ವರದಿಗಾರರು ನಮ್ಮ ಭುಜಂಗ ಪಾರ್ಕಿಗೆ ದಿಢೀರನೆಂದು ಭೇಟಿ ಕೊಡುವ ಸಂದರ್ಭದಲ್ಲಿ ಇಲ್ಲಿ ಭುಜಂಗ ಪಾರ್ಕಿನಲ್ಲಿ ಯಾವಾಗ ಕೂಡ ಬೆಳಕನ್ನು ಕಾಣದಂಥ ಪರಿಸ್ಥಿತಿ ಇತ್ತು. ಆ ಹೊತ್ತಿಗೆ ಇಲ್ಲಿ ವಾಕಿಂಗ್ ಮಾಡಲಿಕ್ಕೆ ಬರುವವರಿಗೂ ಕೂಡ ಅನಾನುಕೂಲವಾಗ್ತಿತ್ತು. ನಮ್ಮ ವರದಿಗಾರರು ಅದನ್ನು ಪರಿಗಣಿಸಿಕೊಂಡು ಇಮಿಡಿಯೇಟ್ಲಿ ಅದನ್ನು ಬಿತ್ತರಿಸುವಂಥ ಪ್ರಯತ್ನವನ್ನು ಮಾಡಿ ಬಿತ್ತರಿಸಿದ್ದಾರೆ. ಆದರೆ ಕೂಡ ಈ ಬಿತ್ತರಿಸುವ ಸಮಯದಲ್ಲಿ ನಮ್ಮ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ಭುಜಂಗ ಪಾರ್ಕಿನಲ್ಲಿ ಸಾಧಾರಣ ಮಟ್ಟಿಗೆ ಲೈಟಿನ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಪ್ರಮುಖವಾದ ಜಾಗದಲ್ಲಿ ಕೆಲವು ಭಾಗಗಳಲ್ಲಿ ಈ ಕನೆಕ್ಷನ್ ಇದ್ದರೂ ಕೂಡ ಅದಕ್ಕೆ ಬಲ್ಬು ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ ಕೆಲವು ಕಡೆಗೆ ಈ ಬೆಳಕನ್ನು ಅಳವಡಿಸಬೇಕಾಗ್ತದೆ. ಈ ರೀತಿ ಇವತ್ತು ನೋಡಿದರೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ವರದಿಗಾರರನ್ನು ಈಗ ಭಾಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಇವಾಗ ನೋಡಿದ್ರೆ 8:30 ಗಂಟೆ ಹೊತ್ತಿಗೆ ಈ ವಾಕಿಂಗ್ ಟ್ರ್ಯಾಕ್ನಲ್ಲಿ ಬಹಳಷ್ಟು ಜನರು ವಾಕಿಂಗ್ ಮಾಡ್ತಾ ಹೋಗಿ ಅಥವಾ ಒಂದು ಗಾಳಿಯನ್ನು ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಿದ್ದೇವೆ. ನಮ್ಮ ಈ ವಿ4ನ ವರದಿಗಾರರಿಗೆ ಮತ್ತು ಚಾನಲ್ನವರಿಗೆ ಮುಖ್ಯ ಅಧಿಕಾರಿಯವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದೂ ಅಲ್ಲದೆ ನಮ್ಮ ನಗರಸಭೆಯರು ಪುನರಪಿ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದನ್ನು ಕಾಟಾಚಾರಕ್ಕೆ ಮಾಡುವಂಥ ಪ್ರಯತ್ನ ಮಾಡಬಾರ್ದು.
ಇದು ಸುವ್ಯವಸ್ಥಿತವಾಗಿ ಮಾಡಬೇಕು. ಅದು ಅಲ್ಲದೆ ನಮ್ಮ ಭುಜಂಗ ಪಾರ್ಕಿನಲ್ಲಿರುವ ಏನು ಸಂಕೀರ್ಣ ಇದೆ ಅಲ್ಲಿ ಕೂಡ ಅದನ್ನು ಕೂಡ ವ್ಯವಸ್ಥಿತವಾಗಿ ಮಾಡಬೇಕು ಎಂಬ ದೃಷ್ಟಿಯಿಂದ ನಾನು ಪುನೊಮ್ಮೆ ನಮ್ಮ V4 ಚಾನೆಲ್ನ ಮೂಲಕ ಮನವಿಯನ್ನು ಮಾಡ್ತಿದ್ದೆ. ಒಟ್ಟಿನಲ್ಲಿ V4 ನ್ಯೂಸ್ನ ರಿಯಾಲಿಟಿ ಚೆಕ್ಗೆ ಯಶಸ್ಸು ಸಿಕ್ಕಿದ, ವಿಹಾರಾರ್ಥಿಗಳಲ್ಲಿ ಸಂತಸ ಮೂಡಿಸಿದ. ಇದೀಗ ರಾತ್ರಿ 10 ಗಂಟೆಯ ತನಕವೂ ವಿಹಾರಾರ್ಥಿಗಳು ಪಾರ್ಕ್ನ ಸದುಪಯೋಗ ಪಡೆಯುತ್ತಿದ್ದಾರೆ. ಇದು V4 ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯೋ ಆಗಿದೆ. ಪಲ್ಲವಿ ಸಂತೋಷ್, V4 ನ್ಯೂಸ್ 24/7 ಉಡುಪಿ.